ಹೊಸ ಕ್ರಮಾಂಕದ ಆಟಗಾರ ಸಂದೀಪ ಜರ್ಸಿ ನಂಬರ್ 18ರಲ್ಲಿ ಭಾರತೀಯ ತಂಡದ ಪ್ರಮುಖ ಆಟಗಾರ ವಿರಾಟ್ ಕೊಹ್ಲಿ ಅವರ ಜರ್ಸಿ ನಂಬರ್ 18. ಭಾರತೀಯ ತಂಡದ ಮಹಿಳಾ ಕ್ರಿಕೆಟ್ ಸ್ಮೃತಿ ಮಂದನ ಜರ್ಸಿ ನಂಬರ್ 18ರಲ್ಲಿ ಆಡುವಂತ ಆಟಗಾರ್ತಿ. ಚೆಂಡು ಸೀಮಾರಿಗೆ ಮೇಲ್ಭಾಗದಲ್ಲಿ ಮೊದಲ ಶಿಕ್ಷೆ ದಾಖಲಾಗ್ತಾ ಇದೆ. ಸಂದೀಪ್ ನಂಬರ್ 4ನೇ 3ನೇ ಕ್ರಮಾಂಕದ ಆಟಗಾರ ಸಂದೀಪನ ಬ್ಯಾಟ್ನಿಂದ ಸಿಡಿದಂತ ಸಿಕ್ಸರ್. Ball clearing the mid wicket down. 6 is the result. ಸಾಗಿದಂತ ಚೆಂಡ ಚೆಂಡಿನ ಬರಪೂರ್ವ ಲಾಭವನ್ನು ದಾಖಲಿಸ್ತಾ ಇದ್ದಾನೆ. 6 ಓಟಗಳ ಅಂಕಿಅಂಶ ಮಟ್ಟಿಗೆ ಜಮಾ ಆಗ್ತಾ ಇದೆ. ಒಟ್ಟು 22 ಓಟಗಳು ಆಗ್ತಾ ಇದೆ. ಮತ್ತಿನಲ್ಲಿ ಫಿನಿಶಿಂಗ್ ಬಹಳಷ್ಟು ವರ್ತಿಯ ಹೊಡೆತ ಚೆಂಡ ಸಿಕ್ಸರ್. ಈ ಓವರ್ನಲ್ಲಿ 2ನೇ ಸಿಕ್ಸರ್ ದಾಖಲಿಸ್ತಾ ಇದ್ದಾನೆ.